ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ವಿಜಯಲಕ್ಷ್ಮಿ ಭಟ್, ಶ್ರೀ ವ್ಯಾಸಮಹರ್ಷಿ ವಿದ್ಯಾಪೀಠ ಇಲ್ಲಿ ಗಣಿತ ಹಾಗೂ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ದಿನ ನಾನು ಬಾಳೆ ಹೂವಿನ ಪಲ್ಯ ಹೇಗೆ ಮಾಡುವುದು ಎಂದು ಹೇಳುತ್ತಿದ್ದೇನೆ. ಬಾಳೆ ಹೂವಿನ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, 7ರಿಂದ 8ರಷ್ಟು ಒಣಮೆಣಸಿನಕಾಯಿ, ಸ್ವಲ್ಪ ಬೆಲ್ಲ, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬಾಳೆ ಹೂವು. ಮೊದಲಿಗೆ ಗ್ಯಾಸ್ ಸ್ಟವ್ ಅನ್ನು ಹಚ್ಚಿ ಬಾಣಲೆಯನ್ನು ಇಡಿ. ನಂತರ ಒಗ್ಗರಣೆಗೆ ಬೇಕಾದ ಎಣ್ಣೆಯನ್ನು ಹಾಕಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಸಿಡಿದ ನಂತರ ಮೆಣಸಿನಕಾಯಿ ಹಾಗೂ ಸಾಸಿವೆ ಸಿಡಿದ ನಂತರ ಕರಿಬೇವು ಹಾಗೂ ಒಣಮೆಣಸಿನಕಾಯಿಯನ್ನು ಹಾಕಿ. ಈಗ ಸಣ್ಣದಾಗಿ ಹೆಚ್ಚಿಕೊಂಡ ಬಾಳೆ ಹೂವನ್ನು ನೋಡಿ, ಈ ಥರ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಇದನ್ನು ಚೆನ್ನಾಗಿ ಮಗುಚಿಕೊಳ್ಳಿ. ಒಗ್ಗರಣೆ ಎಲ್ಲ ಈ ಬಾಳೆ ಹೂವಿಗೆ ತಾಗುವಂತೆ ಚೆನ್ನಾಗಿ. ನಂತರ ಬಾಣಲೆಯನ್ನು ಮುಚ್ಚಿ ಒಂದು 5 ನಿಮಿಷದ ನಂತರ ಸ್ಟವನ್ನು ಸಿಮ್ ಮಾಡಿ. ಈಗ 5 ನಿಮಿಷ ಆಯಿತು. ಈಗ ಮತ್ತೊಮ್ಮೆ ಮಗುಚಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಯಾಕೆಂದರೆ ಇದು ಸ್ವಲ್ಪ ಒಗರಾಗಿರುತ್ತೆ, ಬೆಲ್ಲ ಹಾಗೂ ತೆಂಗಿನ ತುರಿ ಕೊನೆಗೆ ಕೂಡ ಹಾಕ್ಕೊಳ್ಬೋದು ಅಥವಾ ಈಗಲೇ ಹಾಕ್ಕೊಳ್ಬೋದು. ಮತ್ತೆ ನೋಡಿಕೊಂಡು ಬೇಕಾದರೆ ಸ್ವಲ್ಪ ನೀರು ಹಾಕ್ತಾ ಇರಬೇಕು. ಬಿಸಿ ಬಿಸಿಯಾದ ಬಾಳೆ ಹೂವಿನ ಪಲ್ಯ ಸಿದ್ಧವಾಗಿದೆ. ಇದು ಅನ್ನದೊಂದಿಗೆ ತಿನ್ನಲು ಬಲು ರುಚಿ. ಇದು ಹೆಂಗಸರ ಮುಟ್ಟಿನ ಸಮಸ್ಯೆ, ಹೃದಯ ಸಂಬಂಧಿ ರೋಗ, ಮಧುಮೇಹಿಗಳಿಗೆ ರಾಮಬಾಣವಾಗಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು.